ಬಾರ್ಕೂರು ಬಂಡಿಮಠ ಕೂರಾಡಿ ಮೂಲಕ ಅತಿ ಹತ್ತಿರದಲ್ಲಿ ಕೊಕ್ಕರ್ಣೆ ಸಂಪರ್ಕದ ಹನೆಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಇರುವ ದಂಡೆ ಇರದ ಕಿರು ಸೇತುವೆಗೆ ಬುಧವಾರ ಸಂಜೆ ಮಣ್ಣು ತುಂಬಿದ ಟೆಂಪೋ ಒಂದು ಬಿದ್ದು ಚಾಲಕ ಭಾರೀ ಅಪಾಯದಿಂದ ಪಾರಾಗಿದ್ದಾರೆ. ಅತಿ ಅಪಾಯಕಾರಿ ತಿರುವಿನಲ್ಲಿರುವ ಈ ಕಿರು ಸೇತುವೆ 50 ವರ್ಷ ಹಿಂದಿನದ್ದಾಗಿದ್ದು ಕುಸಿಯುವ ಭೀತಿಯಲ್ಲಿದೆ ಎಂದು ಕಳೆದ ವರ್ಷ ವಿಸ್ತೃತ ವರದಿ ಮಾಡಿ ಗಮನ ಸೆಳೆದ ಪರಿಣಾಮ ಸೇತುವೆ ಕಾಮಗಾರಿಗೆ ಸರ್ಕಾರದಿಂದ ಹಣ ಬಿಡುಗಡೆಗೊಂಡಿತ್ತು. ಕಳೆದ ವರ್ಷ ಮೇ ತಿಂಗಳಲ್ಲಿ ಸೇತುವೆ ಕಾಮಗಾರಿ ಮುಗಿಯಬೇಕಿತ್ತು. ಆದರೆ ಗುತ್ತಿಗೆದಾರರು ಮಳೆಯ ಕಾರಣದ ನೆಪವೊಡ್ಡಿ ಕಾಮಗಾರಿ ಮಾಡಿಲ್ಲ. ಪ್ರತಿದಿನ ಶಾಲಾ ಕಾಲೇಜು ಮತ್ತು ಬಸ್ ಸಂಚಾರ ಇರುವ ಈ ರಸ್ತೆ ಕಾಮಗಾರಿ ಕಳೆದ ವರ್ಷ ಮಾಡಿದ್ದು ಸೇತುವೆ ಮಾತ್ರ ಮಾಡದೆ ಜನರಿಗೆ ತೀರಾ ತೊಂದರೆಯಾಗಿತ್ತು. ಇಷ್ಟರೊಳಗೆ ಅನೇಕರು ಬಿದ್ದ ಘಟನೆ ಸಂಭವಿಸಿದೆ. ಇದೀಗ ಮಣ್ಣು ಹೊತ್ತು ತಂದಿದ್ದ ಲಾರಿ ಚಾಲಕರು ಕೂಡ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾರ್ಕೂರಿನ ಕೊಕ್ಕರ್ಣೆಗೆ ತಲುಪತಕ್ಕಂತಹ ಕುರಾಡಿ ಮಾರ್ಗ ಹಿಂದೆ ಹಲವು ವರ್ಷಗಳ ಕಾಲ ಯಾವುದೇ ರಿಪೇರಿಗಳಿಲ್ಲದೆ ಹಾಗೆ ಇದ್ದು ಎಲ್ಲರ ಮನವಿಯ ಮೇರೆಗೆ ನಮ್ಮ ಶಾಸಕರು ಕಳೆದ ವರ್ಷ ತುಂಬ ಚೆನ್ನಾಗಿರತಕ್ಕಂತಹ ರಸ್ತೆಯನ್ನು ನಮ್ಮೂರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಈ ಬಯಲು ಮನೆಯಲ್ಲಿ ಒಂದು ಸೇತುವೆ ಕಿರು ಸೇತುವೆ ಇತ್ತು. ಈ ಕಿರು ಸೇತುವೆ ಯಾವುದೇ ಇಲ್ಲಿವರೆಗೆ ರಿಪೇರಿಯನ್ನು ಕಾಣದೆ ಚಿಕ್ಕದಾಗಿದ್ದು ಹಲವಷ್ಟು ವಾಹನಗಳಿಗೆ ಚಾಲಕರಿಗೆ ತುಂಬ ಅಪಾಯಕರವಾಗಿ ಕಾಣಿದೆ. ಈಗಾಗಲೇ 10 ನಿಮಿಷದ ಮುಂಚೆ ಒಂದು ಟೆಂಪ ಇದರಿಂದ ಈಗ ಬಂದು ಈ ಕಿರು ಸೇತುವೆ ಕೆಳಗೆ ತೋಡಿಗೆ ಬಿದ್ದಿದೆ. ತುಂಬ ಅಪಾಯಕಾರಿಯಾಗಿರತಕ್ಕಂಥ ಇದನ್ನು ಹಲವಷ್ಟು ಸಲ ನಮ್ಮ ಹತ್ತಿರದ ಪತ್ರಕರ್ತರಾಗಿದ್ದ